ಇಸ್ಲಾಂ ಪಂಡ ಎಂಚಿನಂದು ಪ್ರೊಫೆಸರ್ B.M Echlangod ಕನ್ನಡಡು ಎಡ್ಡೆ ಅರ್ಥ ಆಪುನಂಚ ಬೂಕ್ ಬರೆತಿರು ಉನ್ನತ ಸಂದೇಶ ತಿರಿದು ಮಾತಾ ಧರ್ಮಲು ಒಂಜಾದು ಬದುಕುನಂಚ ಆವಡಂದು ಸಾಹಿತಿ ಐಡಿಯಲ್ ಬರವ್ ಸಂಸ್ಥದ ಮೊಹಮ್ಮದ್ ಬ್ಯಾರಿ ಪಂತಿರು ಇಚ್ಲಂಗೋಡರ್ನ ಬೂಕ್ ಬಿಡುಗಡೆ ಮಲ್ತದಾರ ಪಾತೇರು ಬೆದ್ರ ಕನ್ನಡ ಸಂಘದ ನಿಲೆಟು ಹಿರಿಯ ಸಾಹಿತಿ ಪ್ರೊಫೆಸರ್ B.M Echlangod ಬರೀನ ರಡ್ಡು ಬೂಕ್ಲಿನ ಬುಡುಗಡೆಗೆ ಶನಿವಾರ ಕುಡ್ಲದ ಪತ್ರಿಕಾ ಭವನುಡು ಅಟ್ಟಣೆ ಆದಿತ್ತು ಐಡಿಯಲ್ ಶಿಕ್ಷಣ ಸಂಸ್ಥೆಯ ತಾಪಕಿರು ಸಾಹಿತಿ ಮೊಹಮ್ಮದ್ ಬ್ಯಾರಿ B.M Echlangod ಇಸ್ಲಾಮಿನ ಸತ್ಯದರ್ಶನ ಬೂಕ್ ಬಿಡುಗಡೆ ಮಲ್ತಿರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಮಾಜಿ ಗುರುಕಾರೆ ಡಾಕ್ಟರ್ ವಾಮನಾನಂದ ಅವರ ಸುಖ ಜೀವನ ಅರಳುವ ದಿನ ಬೂಕುನು ಬಿಡುಗಡೆ ಮಲ್ತಿರು ಮೊಹಮ್ಮದ್ ಬ್ಯಾರಿ ಪಾತಿರ್ದು ಇಸ್ಲಾಂ ಪಂಡ ಎಂಚಿನ ಅಂದು ಎಡ್ಡೆ ಅರ್ಥ ಆಪುನಂಚ ಇಚ್ಲಂಗೋಡು ಕನ್ನಡ ಭಾಷೆಡು ಬೂಕ್ಲಿನ ಬರೆತಿರು ಉನ್ನತ ಸಂದೇಶ ತಿರಿದು ಮಾತಾ ಧರ್ಮಲು ಒಂಜಾದು ಬದುಕುನಂಚ ಆವಡಂದು ಪಂಡಿರು ಡಾಕ್ಟರ್ ವಾಮನಾನಂದ ಅವರ ಪಾತಿರ್ದು ಎಡ್ಡೆಪ್ಪ ಬಯಕೇರು ಸಾಹಿತಿ ಪ್ರೊಫೆಸರ್ B.M Echlangod ಬುಕ ಕನ್ನಡ ಸಂಘದಕ್ಲೆ ಪಾಲ್ದೆ ತೊಂದಿರು ಅತ್ಯುತ್ತಮವಾದ ಒಂದು ಸಮಾಜ ನಿರ್ಮಿಸಲು ಯಾವುದೇ ರೀತಿಯ ದ್ವೇಷ ಅಸೂಯೆಗಳನ್ನು ಸಂಪೂರ್ಣವಾಗಿ ಹೋಗಲಾಡಿಸಿ ಎಲ್ಲ ಧರ್ಮಗಳು ಒಂದಾಗಿ ಉತ್ತಮ ರೀತಿಯಲ್ಲಿ ಬಾಳಿ ಬದುಕುವಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿಸಿದೆ ಅಂತ ಹಾರೈಸುತ್ತಾ ಸುಂದರವಾದ ಹೂ ಅದು ಅರಳುವ ಕರಿಯನ್ನು ಅವರು ಸೆರೆ ಹಿಡಿದಿದ್ದಾರೆ. ಇದು ಅತ್ಯಂತ ಮನೋಜ್ಞವಾಗಿದೆ. ಪ್ರೊಫೆಸರ್ Echlangod ಅವರ ಸುಖ ಜೀವನ ಅರಳುವ ದಿನ ಅಂಕಣ ಬರಹಗಳ ಕೃತಿಯನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಅನಾವರಣಗೊಳಿಸಲು ನನಗೆ ಅತ್ಯಂತ ಆನಂದವಾಗುತ್ತದೆ.